ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಬೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ, ದೇವತೆಗಳನ್ನೇ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿದನೆ. ಬಿಡಿರಿ ಭಿತ್ತೆಯಂ, ಶೀಘ್ರದಲ್ಲೇ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ತೆಗೆಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ಮೂರ್ತಿಗಳೇ, ಇಂದ್ರಾದಿ ಸುಮನಸರಿ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಡುಹಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ ಜಯ ವಿನುತ ಸಕಲರು ಮಣಿಯಲಾಗಿಯೇ ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವನಾದ ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯ ವೃಂದದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದವರಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಕಮಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ವನಜನಾಭರ ಕರದ ಚಕ್ರವನ ಸಂಹಾರಕ್ಕಾಗಿ ವರಸು ದರ್ಶನ ತೃಣಯರಾಗ ತ್ರಿಶೂಲನು ಸಾಗ ಕನಕ ಗರ್ಭನೋ ಬ್ರಹ್ಮದಂಡವೋ ಹಿಂದೂ ಬಳಿಕ ಸುಮನತರು ಜಯ ಜಯ ವೆನುತ ಪದಕೆರಗಿ ಜಯ 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 ಜಗದಂಬ ಜಯ 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 ಜಯ
ಜಯ ಜಯ ಜಯ ಜಯ ಎನ್ನುತ್ತರ ಸಾಕರು ಪದಕಿಯಾಗಿ ಆ ಆ ಆ ಜಯ ಜಯ ನಮ್ಮವರೇ, ನಾವು ನಮ್ಮ ದಿವ್ಯಾಯುಧಗಳನ್ನೇ ಮಹಾದೇವಿಗೆ ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದವರಿದ್ದೇವೆ. ಅವಶ್ಯಕತೆ ಎಷ್ಟು ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಗೈಯುವರೇ ಶ್ರೀದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪಂಚಾಸ್ಯನನ್ನು ಕಳುಹಿಸ್ತೇನೆ ಹೇಳಿದನಲ್ಲ. ಮಕ್ಕಳೇ, ನೀವಿದ್ದಂತಹ ಸಕಲ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಏರಿಕೊಳ್ಳುವುದಕ್ಕೆ ಪರ್ವತರಾಜನೇ ಮೃಗರಾಜನಾಗಿ ಬಂದಿದ್ದಾನೆ. ದೇವದೊಂದಿಗೆ ಬೆಳಗುತ್ತಿರುವಂತಹ ಈ ಕಾಲದಲ್ಲಿ ಲೋಕಕಂಟಕನಾಗಿ ಮೆರೆಯುವಂತಹ ದುರುಳ ಮಹೇಶನ ಮಾತೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. ಜಯ 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 ಒಮ್ಮೆ ದಂಬೆಗೆ ಕಾಗೆ ಕೂಗಿಗಳ ಅರ್ಚಾಟ ಕಿರುಚಾಟ. ನನ್ನವರಾದ ಶಂಕದುರ್ಗರ ಮರಣದ ವಾರ್ತೆ ಯಾರು ಹೆಣ್ಣು ಬಂದಿದ್ದಾರೆ.
ಶಂಕದುರ್ಗನನ್ನ ತರೆಯುತ್ತಾ ಮುಂದಾಗುತ್ತಾ ಇದೀಯಾ? ನಾನೇ ಕೊಂದವಳು. ಯಾ ಹಣ್ಣೆ, ಏನು ವಿಚಾರಣೆಗೆ ಬಂದವನು ಸಾಮಾನ್ಯನಲ್ಲ. ಏನು ಮಹಾ ಮೂರು ಲೋಕದ ಅಧಿಕಾರಿ ಹೋ, ಮಹಿಷ. ಮಹೇಶ. ಸಿಕ್ಕಿದೆಯ ದುಷ್ಟ. ಸುರರ ಭೀಟ ಸಲ್ಲಿಸಲು ಮಹೇಶ, ನಿಲ್ಲಲ್ಲಿ. ಒಂದು ಹೆಜ್ಜೆ ಮುಂದಿರಿಸಿದೆಯಾದರೆ ಜಾಗ್ರತೆ. ವಿಧಿಯಿಂದ ವರವನ್ನು ಪಡೆದೆಯೋ? ನಿಜ, ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯೋ? ಸತ್ಯ. ಋಷಿ ಮುನಿಗಳನ್ನು ಪೀಡಿಸಿದೆಯೋ? ಶಾಸ್ತ್ರಕ್ಕೆ ದಾಳಿ ಮಾಡಿದೆಯಾ ಕೆಟ್ಟವನೇ? ಹೌದಾ? ಇದು ಏನು? ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ, ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಕೊಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಹೇಗೆ? ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕೊಪ್ಪಿ ಶರಣಾಗು. ಇಲ್ಲವಾದಲ್ಲಿ ಮಾರ್ಮಲೆತು ಮುಂದೆ ಬಂದೆ ಎಂದಾದರೆ ಕೊಂದ್ಯಾರು. ಪಕ್ಷಪಾತಿಯಾಗಿ ಬಂದಿದ್ದೀಯ. ನಿಜ ನಿಜ. ಒಂದು ಕಿವಿ ಮಾತ್ರ ಹೇಳ್ತೇನೆ ಕೇಳು. ಏನದು? ಅಷ್ಟಭುಜವನ್ನು ಕಳಚು, ಕಳಚಿ ಕೇಸರಿಯನ್ನು ಕಾಣನ ಕಟ್ಟು. ಕಳುಹಿಸಿ. ಇಕ್ಕೋ. ಹೋ.
ಭಯಗಿರಿನಾದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಾದನತೆ ಜಯ ಜಯ ಹೇ ಮಗಿಷಾಸುರಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ಭಗವತಿಗೆ ಗಿತಿಗೆ ಕುಟುಂಬಿನಿ ಮೂರಿ ಗತೆ ಜಯ ಜಯ ಹೇ ಮಗಿಷಾಸುರಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ಭಯಗಿರಿನಾದಿನಿ ನಾದಿತ ಮೇದಿನಿ ವಿಶ್ವ ವಿನೋದಿನಿ ನಾದನತೆ ಜಯ ಜಯ ಹೇ ಮಗಿಷಾಸುರಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ ವಿನಾಶಾನಾಂ ಶಕ್ತಿಭೂತ ಸನಾತನಿ ಗುಣಾಶ್ರಯ ಗುಣಮಯ ನಾರಾಯಣ ನಮೋಸ್ತುತೆ. ಸುರಪ ಬಯಲಿನಗಿಲ್ಲ ಮುತ್ತಕ್ಕೆ ಹರುಷದಲ್ಲಿ ನಾಗವನು ಪಾಲಿಸುವೆಯೋ ಮರೆಯದು ಚರಣವನು ನಿರತ ಮರದಿ ಮರೆಯದ ಚರಣವನು ನಿರತ ಮರದಿ ಸುರಪ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಕಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ಪರಿಣಮಿಸಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಳು. ಮುಂದಕ್ಕೆ ಕಳ್ಳರಿಂದ ಕಷ್ಟ ಒದಗಿದೆ. ಕಳ್ಳರಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿದ್ದು ಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿ ನನ್ನನ್ನು ಪ್ರಾರ್ಥಿಸಿಕೊಂಡೇ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದ ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನನಗೆ ಶುಭವಾಗಲಿ. ಮತ್ತೆ ಕಾಲಾಂತರಿಗೆ ಶೋಷಿತ ಭಕ್ತರವರ ಚುಂಬನ ಅಧಿಕ ವಿಭವದಲ್ಲಿ
ಶೋಣಿತ ಜನಪದದಲ್ಲಿ ಶಂಕರ ಕಾಪಾಡುತ್ತಂತೆ ಕಾಪಾಡು ಅನುಜಾದ ಶುಂಭ ಅಗ್ರಜ ಶುಂಭ ಕಶ್ಯಪ ಬ್ರಹ್ಮ ಹಾಗೂ ಧನುಜಾವಿಯ ಪುಣ್ಯ ಗರ್ಭ ತುದಿಯಲ್ಲೇ ಪವನವನ್ನಾಗಿಸಿ ಈ ಲೋಕದ ಬೆಳಕನ್ನು ಕಂಡವರು ನಾವಿರುವರು ಹೌದಣ್ಣ ಶುಂಭ ದುಶುಂಭ ಎಂಬ ನಾಮಾಂಕಿತದಲ್ಲಿ ವರ್ತಮಾನ ಕಾಲಕ್ಕೆ ಕೋಳಿತ ಪಟ್ಟಣದ ಸರ್ವಾಧಿಕಾರಿಗಳಾಗಿದ್ದೇವೆ ಹೌದಣ್ಣ ಗುರುಗಳಾಗಿರುವಂತಹ ಅಷ್ಟಾಚಾರ್ಯರಿಂದ ಬೇಕಾಗಿರುವಂತಹ ವಿದ್ಯಾಭ್ಯಾಸವನ್ನು ಕಲಿತುಕೊಂಡವರು ನಾವು ನಿಜ ಆಮೇಲೆ ನಾವು ಮಾಡ್ತೀಯರು ತಮ್ಮ ಸರದಿ ಚಂದವರಲ್ಲ ಮೆಚ್ಚಿದಿ. ಸರದಿ ಚಂದವರಲ್ಲ ಮೆಚ್ಚಿದಿಯ. ಮರೆಯ ಯೋನಿಗಳಿಂದ ಬಂದ ಹರಿಹರಾದಿಗಳಿಂದ ಮರಣವು ದೊರಕದಂತೆ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು ನಮ್ಮ ಬದುಕು ಸಾಮಾನ್ಯರಂತೆ ಆಗಬಾರದು ಎನ್ನುವ ಉದ್ದೇಶವನ್ನೇ ಹೊಂದಿ ನೇರವಾಗಿ ಕಾಡನ್ನು ಸೇರಿದೆವು. ವಿಧಿಯನ್ನು ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರವನ್ನು ಪಡೆದು ನೇರವಾಗಿ ಮಾತಾಡೋಕೆ ತಾಳಿ ಅವರ ಗಾದಿಗಳ ಕಟೆಯನ್ನು ಮೆಟ್ಟಿ ಭೂಲೋಕದಲ್ಲಿನ ಭೂಮಿ ಪಾಲಕದ ಮೆಟ್ಟಿದ್ದೇವೆ ಅಣ್ಣ. ಈ ಕಾಲಕ್ಕೆ 2 ಲೋಕ ನಮ್ಮದಾಗಿದೆ. ಇನ್ನೇ ಕೇಳು. ಓ ಅಯ್ಯೋ. ಈಗಲೂ ಎರಡು ಲೋಕ ನಮ್ಮದಾಗಿದೆ ಹೌದಣ್ಣ. ಉಳಿದಂತಹ ಲೋಕ ಗಣ್ಯವು ಪುಣ್ಯವಂದಲಿಸಿದಂತಹ ಸ್ವರ್ಗ ಲೋಕ ಹಿರಿಯಪ್ಪಯ ಮಕ್ಕಳು ಸ್ವಚ್ಛವಾಗಿ ವಿಹರಿಸ್ತಾ ಇದ್ದಾರೆ. ತಡ ಮಾಡುವ ಹಾಗಿಲ್ಲ, ಆದಷ್ಟು ಬೇಗ ಗಜವನ್ನು ಯಾರೇ ಬರುತ್ತಾ ಇರುವ ಮುಂದೆ ನಿಂತವರು ಸಾಮಾನ್ಯರಲ್ಲ. ಚೋಳಿತ ಪಟ್ಟಣದ ಸರ್ವಾಧಿಕಾರಿಗಳು ಶುಂಭ ಶುಂಭರು ಸ್ವರ್ಗವನ್ನು
ಲೋಕದ ಒಡೆಯನಿಗೆ ಶುಭವಾಗಲಿ, ಶುಂಭಕ್ಕೆ ಮಹಾಪ್ರಭುಗಳಿಗೆ ಜಯವಾಗಲಿ, ಜಯವಾಗಲಿ, ಶುಭವಾಗಲಿ. ಅನುಜನ ಶುಂಭ ಎತ್ತ ನೋಡಿದ ರಕ್ತ ಶುಂಭನ ಶುಂಭರಿಗೆ ಜಯಘೋಷ. ಸಿಡಿಮತ್ತಿದ ಅಬ್ಬರ ಸಂತೋಷವಾಗುತ್ತಾ ಇದೆ. ಯಾರಲ್ಲಿ ಎತ್ತು ಓಡುವುದು ಸೂರ್ಯಚಂದ್ರನು, ಎತ್ತಲ್ಲಿ ಚತಲ. ಬೇಕಾಗಿರುವುದು ವಿಶ್ರಾಂತಿ, ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಇನ್ನು ಯಾಕೆ ತಡ? ರಥಾರೂಢನಾಗಿ ಆಯುಧವನ್ನೇ ಹಿಡಿದು ಗುಂಬಿನೇ ಭಾಗವಾಯಿತು ಎನ್ನುವಂತ ಕೋಲಾಹಲದಿಂದ ರಥವೇರಿ ಹೊರಟಿದ್ದೀಯಾ? ತಿಳಿಯದಾಗಿ ಹೋಯ್ತು. ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಪಡೆಯುವಂತಹ ಉದ್ದೇಶದಿಂದಲಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನು ಬಿಟ್ಟು ಸಂಗ್ರಾಮವನ್ನು ಬಯಸಿದಳು. ಆಮೇಲೆ ಧೂಮ್ರಾಕ್ಷನನ್ನು ಕಳುಹಿಸಿದೆ. ಕರೆ ತಂದರೆ ಅಲ್ಲಿಂದ ಹುಂಕಾರದಿಂದ ಸುಟ್ಟೂರು ಹಿದಳು. ಅಳಿದು ಹೋದರೆ ಧೂಮ್ರಾಕ್ಷ ಚಂಡಮುಂಡರನ್ನು ಕಳುಹಿಸಿದೆ. ಮುಂಡವನ್ನೇ ಚೆಂಡಾಡಿದಳು. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಶಿವರೇ ಇನ್ನು ನಾನೇ ಹೊರಟಿದ್ದೇನೆ, ನೀನು ಯಾಕೆ ಬಂದು? ತಡೀರಿ ಪ್ರಭು ತಡೀರಿ, ಅವಸರ ಸಲ್ಲದು. ಅಲ್ಲಿರುವ ಹೆಣ್ಣಿನ ಕುರಿತಾಗಿ ನಾನು ತಿಳಿದಿರುವಂತ ಒಂದೆರಡು ವಿಚಾರವನ್ನು ಹೇಳುವುದಕ್ಕೆ ಅವಕಾಶ ಕೊಡುತ್ತೀರಾ? ಧಾರಾಳವಾಗಿ. ಅವಳ ಅನುಗ್ರಹದಿಂದ ನಮಗೆ ಬದುಕು. ಯಾರನ್ನು ಇಚ್ಛಿಸಿದ್ದೇನೋ ಅವಳನ್ನು ನಾನು ಪಡಿದ್ದೇನೆ. ಆಗುವುದಾದ್ರೆ ತೆರೆ ತರುವುದಕ್ಕಾಗಿ ಹೋಗು. ಅಲ್ಲವಾದಲ್ಲಿ ಅರಮನೆಯ ಭಾಗ್ಯಶಾಲೆಯಲ್ಲಿ ಹೆಂಗಳೆಯರಾಗೆ ಬಳೆಯನ್ನು ತೊಟ್ಟು ಸೀರೆಯನ್ನು ತೊಟ್ಟು ರಣ ಕ್ಷೇತ್ರದಲ್ಲಿ ಒಳಗಿತ್ತು ಕನ್ನಡ.
ಕಾಲಕ್ಕೆ ಜಯದಿಂದ ತಾಯ್ತೆಂಬುದಾಗಿ ಭಾವಿಸಬೇಡ. ಮತ್ತೆ ಮುಂದೆ ನಿಂತವ ನಾನಾಗಿ ಹರಡಿ ಬೈದಲ್ಲಿ ಸುರಿಯುವ ಸುದ್ದಿರದಿ. ಅರಿಯದೆ ಬೋದೆ ಎನ್ನೆಯ ಮನದಿರವ. ಇಂದೀಗ ರಣ ಹೇಳಿ ಹಾಗೆಳಗೆ ಕುಳಿತೆಯೋ? ಹುಡುಕುತ್ತಾ ಹೋದಂತಹ ಬಳ್ಳಿ ಕಾಲಿಗೆ ಸಿಕ್ಕಿದ ಹಾಗೆ ಕಾಣಸಿಕ್ಕಿದ. ಒಳಿತಾಯಿತು. ಏನು? ಮದುವೆ ಗಂಡು ನೀನೇ. ನಿನ್ನ ಮದುವೆ ಹುಚ್ಚನ್ನು ಅರೆ ಕ್ಷಣದಲ್ಲಿ ಶುಂಭಾನೇಶ್ವರ ಬಾಧಿತನು ಜರಗುವುದು ಕೋಭಿನಿವಾರಪಹಾರವಗೈದು. ಜಂಬಾರಿ ಮುಖ್ಯಗದು ಬವಕಲಗಿದೆ ಸಂಭ್ರಮದಾರತಿ ಬೆಳಗಿರಲು ಶೋಭಾ. ಕಂಡೆಯಾಸುರನಾಥ ದೈತ್ಯರ ರುಂಡವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಬೆಳಗಿರುವ ಹದನವಧವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಸಗದವೆಯಲಿದೆ. ರೂಪುನೋರುವೆ ಹೊರತು ಅಚ್ಚತಾಗಿ ಪರಿಯೇ